ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಮ್ಮ ಹಬ್ಬ, ಅದು ಮದರ್ ಮೇರಿ ಅವರ ಬರ್ತ್ಡೇ ಹಬ್ಬ, ನೇಟಿವಿಟಿ ಆಫ್ ಮದರ್ ಮೇರಿ ಅಂತ ಹೇಳ್ತೇವೆ. ಸೊ ಇವತ್ತು ಬೆಳಿಗ್ಗೆಗೆ ನಾವು ನೀರು ದೋಸೆ ಮಾಡಿದೆ, ಆರೆಂಜ್ ಅಂದರೆ ಈ ಖಾರ ನೀರು ದೋಸೆ ಮಾಡಿದೆ. ಆ್ಯಂಡ್ ನನ್ನ ಡಯಟ್ ಫಾಲೋ ಮಾಡಲಿಕ್ಕೆ ಖಾಲಿ ಹೊಟ್ಟೆಗೆ ನಾನು ಮೆಂತ್ಯ ಮತ್ತು ಜೀರಿಗೆ ನೀರು ಕುಡಿದು, ಅದಾದ ನಂತರ ಎಲ್ಲ ಆಗಿ ಪೂಜೆಗೆ ಲೇಟ್ ಆಗ್ತದೆ ಅಂತ 7:15ಗೆ ಹೊರಟೆ. ಇವತ್ತು ಸಾರಿ ಹಾಕ್ತಾ ಇದ್ದೇನೆ. ಇದು ನನ್ನ ಫ್ರೆಂಡ್ಸ್ ನನ್ನ ಮದುವೆಗೆ ಅಂತ ಗಿಫ್ಟ್ ಕೊಟ್ಟಂತಹ ಸಾರಿ. ತುಂಬ ಟೈಮಿಂದ ಉಡಬೇಕು ಅಂತ ಆಗ್ತಿತ್ತು, ಬಟ್ ಆಗ್ತಾನೆ ಇರಲಿಲ್ಲ. ಸೊ ಇದು ಚರ್ಚಲ್ಲಿ ಇವತ್ತು ಕಾಯರಿಗೆ ನಾನು ಅವರಿಗೆ ಹೆಲ್ಪ್ ಮಾಡಿದ್ದೆ, ಟೀಚ್ ಮಾಡಲಿಕ್ಕಾಗಿರ್ಬೋದು, ಗೈಡ್ ಮಾಡಲಿಕ್ಕಾಗಿರ್ಬೋದು ಅಂತ ಹೇಳ್ಬೋದು. ಸೊ ಹಾಗೆ ಒಂದು ಅಪಾರ್ಚುನಿಟಿ ಸಿಕ್ಕಿತ್ತು ನನ್ನ ಕಾಯರ್ ಜೂನಿಯರ್ ಟೀಮ್ ಅವರಿಗೆ ಕಲಿಸಲಿಕ್ಕೆ ಈ ಒಂದು ಹಬ್ಬಕ್ಕೆ. ಸೊ ಪ್ರತಿದಿನ ಪ್ರಾಕ್ಟೀಸಿಗೆ ಹೋಗಿ ಮಾಡಿ ಇವತ್ತು ಫೈನಲ್ ಡೇ, ಇವತ್ತು ಹಬ್ಬ ಹೇಗಾಗಿದೆ ಅಂತ ನಾನು ಕೆಲವು ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೇನೆ ಇನ್ನೊಂದು ಚಾನಲಲ್ಲಿ. ಕೊಂಕಣಿ ಲವರ್ಸ್ ಯಾರಾದರೂ ಇದ್ದರೆ, ನಿಮಗೆ ಕೊಂಕಣಿ ಹಿಮ್ಸ್ ಎಲ್ಲ ಕೇಳಬೇಕು ಅಂತಂದರೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಹೋಗಿ ಚೆಕ್ ಮಾಡಿ. ಯಾವುದಾದ್ರು ನಿಮಗೆ ಹಿಮ್ ಕೇಳಬೇಕು ಅಂತಾದರೆ, ಇಲ್ಲ ಇವರ ಸಿಂಗಿಂಗ್ ಎಲ್ಲ ಕೇಳಬೇಕು ಅಂತಾದರೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ನಮಸ್ತೆ. ನಮಸ್ತೆ. सगळे काढले आंटी कॉयर कशा झाला? आंटी कॉयर कशा झाला? ಪೂಜೆ ಎಲ್ಲ ಆಯಿತು. ಕಾಯರೆಲ್ಲ ತುಂಬ ಚೆಂದ ಮಾಡಿ ಆಗಿದೆ ಅಂತೇಳಿ ತುಂಬ ಜನ ರಿವ್ಯೂ ಆಗಿ ಕೊಟ್ಟರು. ನನಗೆ ಕೂಡ ಇಷ್ಟ ಆಯಿತು. ಇದೊಂದು ಫಸ್ಟ್ ಟೈಮ್ ನಾನು ನಮ್ಮ ಈ ಒಂದು ಹೊಸ ಚರ್ಚಲ್ಲಿ ನಾನು ಮದುವೆ ನಂತರ ಮಾಡುವಂಥದ್ದು. ಆ್ಯಂಡ್ ಮಕ್ಕಳಿಗೆ ಕಲಿಸೋದನ್ನು ನನಗೆ ತುಂಬ ಇಷ್ಟ, ಗೈಡ್ ಮಾಡೋದು ಅಂತ ಹೇಳಿಕೊಂಡು. ಸೊ ಫಸ್ಟ್ ಆಫ್ ಆಲ್ ನನಗೆ ತುಂಬ ಖುಷಿ ಆಯಿತು, ತುಂಬ ಚೆಂದ ಬಂದಿದೆ ಅಂತ. ಅದಾದಮೇಲೆ ಇದೆಲ್ಲ ಮಾಸ್ ಪೂಜೆ ಎಲ್ಲ ಆದ ನಂತರ ನಾವು ಒಂದು ಫುಲ್ ಫೋಟೋ ಸೆಷನ್ ತೆಗೆದ್ವಿ. ಅದಾದ ನಂತರ ನಾವು ಸೀದಾ ಮನೆಗೆ ಹೋದ್ವಿ. ಅಂದರೆ ತುಂಬ ಕೆಲಸ ಬಾಕಿ ಇತ್ತಲ್ಲ, ಹಾಗೆ ನಾವು ಬೇಗ आमच्या पुरा व्हिडिओ नसा व्हिडिओ सॉरी ब्लॉगिंग करूया. तू असते बाहेर झालंय. ए तुम्ही दोघांना राहा, ते राहुले बरी. हां तू मध्ये राहू त्यांच्या. हां तू मध्ये नाही, ते राहू ताई. ಅಶೋಕ ಬಲೆ ಇದ್ರ ಬಲೆ ಎದ ಬಲೆ 1,000 ಅಕ್ಕ ನಾನಕ್ಕ ಒಂದು ನೀರು ಗುಡಾಯಿರು ಮಂಡಪುರ ಒಂದು ಚರ್ಚಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಆಯಿತು. ಈಗ ಕುಕಿಂಗ್ ಸ್ಟಾರ್ಟ್. ನಮ್ಮದು ಇವತ್ತು ಹಬ್ಬ ಸಾಯಂಕಾಲ ಮಾಡ್ತಾ ಇದ್ದೀವಿ. ಬಟ್ ಈಗ ಮಧ್ಯಾಹ್ನಕ್ಕೆ ನಮ್ಮ ಮನೆಗೆ ಹೋಗಬೇಕು. ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಒಂದು ಸಾರಾದರೂ ಮಾಡಿ ಹೋಗುವ ಅಂತ ಇದ್ದೀವಿ. ಸೊ ಈಗ ಟೈಮ್ 11:30 ಆಯಿತು. ಮುಗ ಕಾಲ ಮುಂಚೆ
ಹೆಸರು ಕಾಳು ಉಂಟು. ಹೆಸರು ಕಾಳು ಮತ್ತು ಬಟಾಟೆ ಸಾರು ಮಾಡ್ತೇನೆ. ಮತ್ತು ಇಡ್ಲಿ ಹೊರಗಡೆಯಿಂದ ತಂದಾಗಿದೆ, ಅದು ಬಿಸಿ ಮಾಡಿ ಇಡಬೇಕಷ್ಟೇ. ಆಮೇಲೆ ಅಷ್ಟೇ 12 ಗಂಟೆಗೆ ನಮ್ಮ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿ ರಾತ್ರಿ ಇಲ್ಲಿ ಊಟ ಮಾಡುವ. ಈ ಒಂದು ಹಬ್ಬಕ್ಕೆ ಹೊಸ ಅಕ್ಕಿ ಊಟ ಅಂತ ಹೇಳ್ತಾರೆ. ಅಂದರೆ ಹೊಸತಾಗಿ ಬೆಳೆ ಆದಂತಹ ವೆಜಿಟೇಬಲ್ಸ್ ಅದರಿಂದ ನಾವು ಊಟ ಮಾಡೋದು ಒಟ್ಟಿಗೆ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು, ಇಲ್ಲಾಂದರೆ ಫ್ಯಾಮಿಲಿಯ ಹಬ್ಬ ಅಂತ ಹೇಳ್ತೇವೆ. ಫ್ಯಾಮಿಲಿ ಮೆಂಬರ್ಸ್ ಹೊರಗಡೆ ಇದ್ದರೆ ಈ ಹಬ್ಬವನ್ನು ಅಷ್ಟೊಂದು ಆಚರಿಸೋದಿಲ್ಲ. ಯಾವಾಗ ಅವ್ರು ಬರ್ತಾರೆ ಅವರೊಟ್ಟಿಗೆ ಕೂತ್ಕೊಂಡು ವೆಜ್ ಊಟವನ್ನು ಮಾಡೋದು. ಇದೊಂದೇ ವೆಜ್ ಊಟ ನಮ್ಮ ಫುಲ್ ಫೆಸ್ಟಿವಲಲ್ಲಿ, ಇದೊಂದೇ ವೆಜ್ಜಾಗಿ ನಾವು ಊಟ ಮಾಡೋದು. ಸೊ 12 o'clock ಎಲ್ಲ ಕುಕ್ ಮಾಡಿ ಆಯಿತು ಅಂದರೆ ಸೀದಾ ಹೊರಟ್ವಿ. ನಾನು ಹೊರಟು ಸೀದಾ ಸಾರಿ ಹಾಕಬೇಕು ಅಂತಿದ್ದೆ, ಬಟ್ ಅದೆಲ್ಲ ವಾಪಸ್ ಉಡ್ಲಿಕ್ಕೆಲ್ಲ ಪುರ್ಸೋತೆ ಇಲ್ಲ ಅಂತ ಹೇಳಿಕೊಂಡು ನಾವು ನಮ್ಮ ಮನೆಗೆ ಹೋದ್ವಿ. ಲೇಟ್ ಆಗಬಾರ್ದು, ಸ್ವಲ್ಪ ಬೇಗ ಹೋಗಬೇಕು ಅಂತ. ಹೋದ ತಕ್ಷಣ ನಾವು ಮಾತಾಡಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಒಂದು 12 to 1 ಆಗಿರಬೇಕಾದ್ರೆ ಮನೆಯಲ್ಲಿ ಒಂದು ಫಸ್ಟ್ ಪ್ರೇಯರ್ ಮಾಡಿ, ಆಮೇಲೆ ಹೊಸ ಅಕ್ಕಿಯಿಂದ ಊಟ ಸ್ವಲ್ಪ ಪಾಯಸ ತಿಂದು ಅದಾದಮೇಲೆ ಊಟವನ್ನು ಸ್ಟಾರ್ಟ್ ಮಾಡಿದ್ವಿ. स्पून एक स्पून हां ते अंत कल ಸೀದಾ ಆಯ್ತಾ? ये ओ ಹಂಗೆ ದಿವದಕ್ಕೆ ಆಮ ಹಳೆ ಕಥ ದಂದಗೆ ಮಕ್ಕಳ ದಂತು ಇಲ್ಲ ದಂತು शोर ए शोर जोर असताना दिसतं ना शनी देताना दिसतं तसे दिसल्या कान पळावेला खाणं काना भीतर ते नाही चिकन ಏನ್ ಕಾಣ್ ಈಗ ಅಳೆ ಆಗಲೇ ಹೇಳಿದಾಗೆ ಆಡ್ ನಂಬರ್ಸಲ್ಲಿ ನಾವು ಪದಾರ್ಥಗಳು ಮಾಡಬೇಕು. ಸೊ ನಮ್ಮ ಮನೇಲಿ 5 ಬಗೆಗಳ ಪದಾರ್ಥವನ್ನು ಮಾಡಿದರು. ಒಂದು ಕುಕ್ಕುಂಬರ್ ಕಚಂಬರ್, ಮತ್ತು ಮೂಗ್ ಮತ್ತು ಮೊಗೆ ಅಂದರೆ ಮ್ಯಾಂಗ್ಳೂರ್ ಕುಕ್ಕುಂಬರ್ ಹೇಳ್ತಾರಲ್ಲ ಅದು, ಸೌತೆಕಾಯಿ, ಮತ್ತು ಇದು ಎಂಥ ಬೀನ್ಸ್ ಪಲ್ಯ, ಹಾಗೆ ಹೀರೆಕಾಯಿ, ಮತ್ತು ಅಳು ಎಂದೆಂಟು ಒಂದು ನಮ್ಮಲ್ಲಿ ಮಾಡ್ತಾರೆ. ಅಳು ಅಂದರೆ ನಮ್ಮ ಪತ್ರೊಡೆಯ ಸ್ಟೆಮ್ ಉಂಟಲ್ಲ ಅದರಿಂದ ಮಾಡುವಂಥದ್ದು, ಮತ್ತು ಅದರೊಟ್ಟಿಗೆ ಸೊಪ್ಪು ಯಾವುದಾದ್ರೂ ಇದು ಸೊಪ್ಪು ಹರಿವೆ ಸೊಪ್ಪು ಹಾಗೆ ಯಾವುದಾದ್ರು ಹಾಕ್ತಾರೆ. ಸೊ ಹಾಗೆ ಅದಾದ ನಂತರ ಊಟ ಎಲ್ಲ ಆದ ನಂತರ ಇಲ್ಲಿ ನಮ್ಮ ಹೆಜ್ಜೆ ಕೊಟ್ಟಿಗೆ ಫುಲ್ ಆಟ ಎಲ್ಲ ಆಟಾಡ್ತಾ ಇದ್ವಿ ತುಂಬ. ಹಾಗೆ ಇಲ್ಲಿಗೆ ಟೈಮ್ ಪಾಸ್ ಮಾಡಿ ನಾವು ನಮ್ಮ ಮನೆಗೆ ಹೋದ್ವಿ. ಅದೇ
ಬಾಯ್. चिन चिन कर चिन चिन. ಟಾಟಾ. Yeah, bye. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಮಧ್ಯಾಹ್ನ ಊಟ ಮಾಡಿ ಬಂದ ನಂತರ ಫುಲ್ಲು ಮಲಗಿದ್ವಿ, ಗಟ್ಟಿ ಮಲಗಿದ್ವಿ, ಸಾಕಾಗಿ ಹೋಗಿತ್ತು ಅಂತ ತಿಂದು ಫುಲ್ ಆಯಿತಾ. ಹಾಗೆ ಇವತ್ತಿನ ಡಯಟ್ ಫುಲ್ ಕ್ಯಾನ್ಸಲ್. ಇವತ್ತು ಡಯಟೇ ಇಲ್ಲ, ನಾಳೆ ಕಂಟಿನ್ಯೂ ಮಾಡ್ತೇನೆ. ಆ್ಯಂಡ್ ಈಗ ವಾಪಸ್ ಕುಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಸಾಯಂಕಾಲ ನಮ್ಮ ಮನೇಲಿ ಹಬ್ಬ. ಸೊ ಹಾಗೆ ಬನ್ನಿ. ಇವತ್ತಿನ ರೆಸಿಪೀಸ್ ಏನಂತಂದರೆ, ಒಂದು ಆಗ ಬೆಳಿಗ್ಗೆ ಹೇಳಿದ್ನಲ್ವ, ಬಟಾಟೆ ಮತ್ತು ಮೂಂಗ್, ಅದು ಹೆಸರು ಬೇಳೆ ಮಾಡಿ ಒಂದು ಸಾರು. ನೆಕ್ಸ್ಟ್ ಕಚಂಬರ್ ಥರ ಒಂದು ಕಚಂಬರ್ ಅಂತ ಹೇಳ್ತಾರೆ ಅದೇ, ಬಟ್ ಕಚಂಬರ್ ಸ್ವಲ್ಪ ಡಿಫ್ರೆಂಟ್, ಮೊಸರು ಹಾಕಲಿಕ್ಕಿಲ್ಲ, ಕಡ್ದು ಹಾಕಿ ಅದು ಮಾಡೋದು. ನೆಕ್ಸ್ಟ್ ಥರ್ಡ್ ಒನ್ ತೊಂಡೆಕಾಯಿ ಮತ್ತು ಕ್ಯಾಶ್ಯೂ ನಟ್ಸ್, ಇದು ಅದೊಂದು ಪಲ್ಯ ಅಷ್ಟೇ. ಮೂರು ಸಾರು 3 ಪಲ್ಯ ಅಷ್ಟೇ ಮಾಡೋದು, ಜಾಸ್ತಿ ಮಾಡಲಿಕ್ಕಿಲ್ಲ. ಯಾಕಂದರೆ ಜಾಸ್ತಿ ಉಳಿತದಲ್ವ ಅಂತ ಹೇಳ್ಕೊಂಡು ನಾವಿರೋದೇ ನಾಲ್ಕು ಜನ ಅಷ್ಟೇ. ಸೊ 4-5 ಜನ ಅಷ್ಟೇ. ಹಾಗೆ ಬನ್ನಿ, ನಾನು ಮಾಡ್ತಾ ಹೋಗ್ತೇನೆ ಚಕ ಅಂತ ಹೇಳ್ಕೊಂಡು. ವಿನಿಲ್ ಅವ್ರು ಸಹ ಇವಾಗ ಕಲೆಕ್ಷನಿಗೆ ಹೋಗಿದ್ದಾರೆ, ಬಂದ ನಂತರ ನನಗೆ ಕೂಡ ಹೆಲ್ಪ್ ಮಾಡ್ತಾರೆ. ಸ್ವೀಟಲ್ಲಿ ನಾವು ಯೂಶ್ವಲಿ ಪಾಯಸ ಮಾಡ್ತೇವೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಸ್ಪೆಷಲ್ ಮಾಡೋದಂದರೆ ಇದೇ ಹೆಸರು ಬೇಳೆದು ಪಾಯಸ. ನನಗಿದು ತುಂಬ ಇಷ್ಟ. ನಮ್ಮ ಮನೆಯಲ್ಲೇ, ನನ್ನ ಅಮ್ಮನ ಮನೆಯಲ್ಲಿ ತುಂಬ ಮಾಡ್ತಾಯಿದ್ರು. ಸೊ ಇಲ್ಲಿ ಇವತ್ತು ಫಸ್ಟ್ ಟೈಮೇ ಮಾಡಿದ್ದು. ಇದಕ್ಕಿಂತ ಮುಂಚೆ ನಾವು ಮಿಲ್ಕಿದು ಇಲ್ಲದೆ ಸೇಮಿಗೆ ಹಾಗೆ ಯಾವುದಾದ್ರು ಮಾಡ್ತಾಯಿದ್ವಿ. ಈ ಸರ್ತಿ ಇದು ಮಾಡ್ತಾಯಿದ್ವಿ. ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡೋದಂದರೆ, ಜಾಸ್ತಿ ಇಲ್ಲಿ ಯಾರು ತಿನ್ನೋದಿಲ್ಲ ಅಂತ ಹೇಳಿಕೊಂಡು ತುಂಬ ಒಳ್ಳೆಯದಾಗಿ ಬಂದಿತ್ತು ಆ್ಯಕ್ಚುಲಿ ನೋಡಬೇಕಾದ್ರೆ. ಮತ್ತೆ ಅನಿಸ್ತು ತುಂಬ ಮಾಡಬೇಕಿತ್ತು, ಜಾಸ್ತಿ ಮಾಡಬೇಕಿದ್ದಂತ. ಹಾಗೆ ಇಲ್ಲಿ ಎಲ್ಲ ಆಯಿತು. ಅದಾದ ನಂತರ ನಮ್ಮಲ್ಲಿ ಸಹ ಸಾಯಂಕಾಲ ಸ್ವಲ್ಪ ಪ್ರೇಯರ್ ಮಾಡಿ ಆಮೇಲೆ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ಫೈನಲಿ ಗಂಟೆ 7:30 ಆಯಿತು. 5 ಗಂಟೆ ಹಾಗೆ 4:30, 5 ಗಂಟೆ ಹಾಗೆ ನಾನು ಸ್ಟಾರ್ಟ್ ಮಾಡಿದ್ದೆ. ಈಗ ಫೈನಲಿ ಮುಗಿದಿದೆ, ಆಯಿತು. ಇನ್ನು ಸ್ನಾನ ಮಾಡಿ ಪ್ರೇಯರ್ ಮಾಡಿ ಊಟ ಮಾಡುವ, ಬನ್ನಿ. ಸ್ನಾನ ಎಲ್ಲ ಆದ ನಂತರ ನಾನು ಅಕ್ಕಿಯನ್ನು ಬಿಡಿಸಿಟ್ಟೆ. ಆಮೇಲೆ ವಿನಿಲ್ ಅವರು ಗುದ್ದಿ ಆಮೇಲೆ ಸ್ವಲ್ಪ ಪಾಯಸಕ್ಕೆ ಹಾಕಿದರು. ಇದು ನೋಡಿ ಕಚಂಬರ್ ಮತ್ತು ಇದು ಪಲ್ಯ, ಆಮೇಲೆ ಆಗಲೇ ಸಾರು ತೋರಿಸಲಾಗಿದೆ, ಇದು ಪಾಯಸ. ಸೊ ಈ ಪಾಯಸದಲ್ಲಿ ನಾವು ಹೊಸ ಅಕ್ಕಿಯನ್ನು ಹಾಕಿ ತಿಂದು ಅದಾದಮೇಲೆ ಡಿನ್ನರ್ ಮುಗಿಸಿ ಇವತ್ತಿನ ಈ ಹಬ್ಬವನ್ನು ಮುಗಿಸಿದ್ದೇವೆ. ತುಂಬ ಖುಷಿಯಾಯಿತು. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತೇನೆ. ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಎಂತ ಬೆಸ್ಟ್ ವೆಜ್ ಫೆಸ್ಟ್.